ಕೊರೋನಾ ವೈರಸ್ ಕೊಟ್ಟ ಏಟು ಇಡೀ ವಿಶ್ವದ ಆರ್ಥಿಕ ಪರಿಸ್ಥಿತಿಯನ್ನ ತಲ್ಲಣಗೊಳಿಸಿದೆ. ವಿಶ್ವದೆಲ್ಲೆಡೆ ಉದ್ಯಮಗಳು ನಷ್ಟ ಅನುಭವಿಸ್ತಾ ಇದೆ. ಇದರ ಪ್ರಭಾವ ಇದೀಗ ಕರಾವಳಿಯನ್ನು ತಟ್ಟಿದೆ. ಕಿಲ್ಲರ್ ಕೊರೋನಾ ಕರಾವಳಿಗೆ ಕೊಟ್ಟಿರುವ ಹೊಡೆತವೇನು? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ದೇಶದಲ್ಲಿ ಕೊರೋನಾ ಮಹಾಮಾರಿ ತನ್ನ ಅಟ್ಟಹಾಸ ಮೆರೆಯುತ್ತಿದೆ. ಕೊರೋನಾ ವೈರಸ್ನಿಂದ ಉದ್ದಿಮೆ ಕ್ಷೇತ್ರಕ್ಕೂ ಭಾರೀ ಹೊಡೆತ ಬಿದ್ದಿದೆ. ಅದರಲ್ಲೂ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಟ್ಯಾಕ್ಸಿ ಮತ್ತು ಮ್ಯಾಕ್ಸಿ ಕ್ಯಾಬ್ ಸರ್ವಿಸ್, ಕ್ಯಾಟರಿಂಗ್, ಬೀದಿ ಬದಿಯ ವ್ಯಾಪಾರ, ಮಾಲ್ಗಳು ಎಲ್ಲವೂ ಸ್ತಬ್ಧಗೊಂಡಿವೆ. ಸಾರ್ವಜನಿಕ ಆರೋಗ್ಯ ಮತ್ತು ಸ್ವಚ್ಛತೆಯ ದೃಷ್ಟಿಯಿಂದ ಬೀದಿ ಬದಿಯ ತಿಂಡಿ ತಿನಿಸು, ಫಾಸ್ಟ್ ಫುಡ್ ವ್ಯಾಪಾರವನ್ನ ಸ್ಥಗಿತಗೊಳಿಸಿದೆ ಮಂಗಳೂರು ಮಹಾನಗರ ಪಾಲಿಕೆ. ಇದರಿಂದ ಮಂಗಳೂರಿನ ಬೀದಿ ಬದಿಯಲ್ಲಿನ ಫಾಸ್ಟ್ ಫುಡ್, ತಿಂಡಿ ತಿನಿಸುಗಳ ವ್ಯಾಪಾರಿಗಳ ಸಹಿತ ಸಾವಿರಾರು ಮಂದಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೊರೋನಾ ವೈರಸ್ ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ಕೆಲವೊಂದು ಮುಂಜಾಗ್ರತಾ ಕ್ರಮ ವಹಿಸಿರುವ ಕ್ರಮವನ್ನು ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಕೂಡ ಸ್ವಾಗತಿಸಿದೆ. ಆದರೆ ಕಳೆದ ಒಂದು ವಾರದಿಂದ ಬೀದಿ ಬದಿ ವ್ಯಾಪಾರಸ್ಥರು ಉದ್ಯೋಗವಿಲ್ಲದೆ ಅವರ ಕುಟುಂಬಗಳು ಕಂಗಾಲಾಗಿವೆ. ಚರ್ಚೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಇವತ್ತು ದೊಡ್ಡ ರೀತಿಯ ಒಂದು ಬ್ರಹ್ಮಾಸ್ತ್ರವನ್ನ ಮಂಗಳೂರು ಮಹಾನಗರ ಪಾಲಿಕೆ ಹೇರಿಕೆ ಮಾಡಿರುವಂತದ್ದನ್ನು ನಾವು ಖಂಡಿತವಾಗಿಯೂ ಇದರ ಬಗ್ಗೆ ಜಿಲ್ಲಾಡಳಿತ ಪುನರ್ ವಿಮರ್ಶೆಯನ್ನು ಮಾಡಬೇಕು. ಒಂದು ವೇಳೆ ನೀವು ಆಹಾರದ ಮಾರಾಟದ ಮೇಲೆ ನಿರ್ಬಂಧ ಹೇರುವುದಾದ್ರೆ ಎಲ್ಲರಿಗೆ ಮಾಡಬೇಕು. ಇವತ್ತು ಫುಟ್ಪಾತ್ನ ಮೇಲೆ ಅಂಗಡಿ ಕಟ್ಟಿ ಕೂತವರಿಗೆ ಯಾವ ರೀತಿ ಇದಿಲ್ಲ. ಮತ್ತು ಕೆಲವು ಭಾಗದಲ್ಲಿ ಮಾತ್ರ ಮಂಗಳೂರು ಮಹಾನಗರ ಪಾಲಿಕೆ ಅಂತ 60 ವಾರ್ಡ್ ಇದೆ. 60 ವಾರ್ಡಲ್ಲಿ ಕೂಡ ಈ ರೀತಿಯ ಕ್ರಮಗಳು ಯಾಕಾಗಿಲ್ಲ? ಕೇವಲ ಹೃದಯ ಭಾಗದ ಒಂದು 4-5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾತ್ರ ಈ ರೀತಿಯ ನಿರ್ಬಂಧಗಳು ಯಾಕೆ? ಹೆದ್ದಾರಿ ಬದಿಯಲ್ಲಿ ಎಷ್ಟು ಬೀದಿ ಬದಿ ವ್ಯಾಪಾರ ಇದೆ, ಎಷ್ಟು ಕಡೆ ರೆಸ್ಟೋರೆಂಟ್ಗಳು ಅವರ ಅಂಗಡಿಯ ಹೊರಭಾಗದಲ್ಲಿ ಎಷ್ಟು ದೊಡ್ಡ ಕ್ರೌಡ್ ಇರುವಂಥ ಹೋಟೆಲ್ಗಳು ಇವತ್ತು ಮಂಗಳೂರಲ್ಲಿ ವ್ಯಾಪಾರ ಮಾಡ್ತಾ ಇದೆ. ಯಾಕಾಗಿ ಅವರ ಮೇಲೆ ನಿರ್ಬಂಧ ಆಗ್ತಾ ಇಲ್ಲ ಎನ್ನುವಂಥ ಪ್ರಶ್ನೆ ಇದೆ. ಇದಕ್ಕೆ ಮಂಗಳೂರು ಮಹಾನಗರ ಪಾಲಿಕೆ, ಜಿಲ್ಲಾಡಳಿತ ಇವತ್ತು ಒಂದು ಸರಿಯಾದ ರೀತಿಯಲ್ಲಿ ಎಲ್ಲರಿಗೂ ನ್ಯಾಯ ಕೊಡುವಂಥ ರೀತಿಯಲ್ಲಿ ಕಳೆದ ಒಂದು ವಾರದಿಂದ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬೀದಿ ಬದಿ ವ್ಯಾಪಾರ ಸ್ಥಗಿತಗೊಂಡಿದೆ. ಇನ್ನು ಬೀದಿ ಬದಿ ವ್ಯಾಪಾರದಿಂದಲೇ ಕೊರೋನಾ ವೈರಸ್ ಬಂದಿದೆ ಎಂಬ ದೃಷ್ಟಿಯಿಂದ ಬಂದ್ ಮಾಡಲಾಗಿದೆ. ಬೀದಿ ಬದಿ ವ್ಯಾಪಾರದಿಂದಲೇ ದೈನಂದಿನ ಜೀವನ ನಡೆಯಬೇಕಾಗಿದೆ. ಜಿಲ್ಲಾಡಳಿತ ನಮಗೆ ಸೂಕ್ತ ರೀತಿಯಲ್ಲಿ ಪರಿಹಾರ ನೀಡಬೇಕು ಎಂಬ ಒತ್ತಾಯ ಬೀದಿ ಬದಿ ವ್ಯಾಪಾರಸ್ಥರಿಂದಲೇ ಕೇಳಿ ಬಂದಿದೆ. ನಮಗೆ ಏನಾದರೂ ಅದರಲ್ಲಿ ಒಂದು ಲೋನ್ ಕಟ್ಟಲಿಕ್ಕೆ ಅಥವಾ ಸಹಕಾರಿ ಸಂಘದಿಂದ ತೆಗೆದ ನಮ್ಮ ಸ್ವಸಹಾಯ ಸಂಘದಿಂದ ತೆಗೆದ ಲೋನ್ ಹೇಗೆ ಕಟ್ಟುವುದು, ಅಥವಾ ರಾಷ್ಟ್ರೀಕೃತ ಬ್ಯಾಂಕಿನಿಂದ ಕಟ್ಟಿದ ಗೃಹ ಸಾಲ ಆಗ್ಬೋದು, ಅಥವಾ ವಾಹನ ಸಾಲ ಆಗ್ಬೋದು, ಇನ್ನಿತರ ಸಾಲಗಳನ್ನು ತೆಗೆದುಕೊಂಡಿದ್ದೇವೆ. ಅದನ್ನು ಹೇಗೆ ಇದು ಮಾಡಬೇಕು, ಅದರ ಬಗ್ಗೆ ಜಿಲ್ಲಾಡಳಿತ ನಮಗೆ ನಮ್ಮ ಈ ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು 3 ತಿಂಗಳ ಮಟ್ಟಿಗೆ ಲೋನಿನ ಬಗ್ಗೆ, ಅಥವಾ ನಮಗೆ ಒಂದು ರೇಷನ್ನ ಇದರಲ್ಲಿ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ಏನಾದರೂ ತಿನ್ನಲಿಕ್ಕೆ, ಅಂದರೆ ಈಗ ಹಾಗೆ ಆಗಿದೆ ನಮ್ಮ ಬದುಕು. 1 ವಾರ ಆಯಿತು. ಒಟ್ಟಿನಲ್ಲಿ ಕೊರೋನಾ ವೈರಸ್ ಕರಾವಳಿಯ ಉದ್ದಿಮೆ ಕ್ಷೇತ್ರಕ್ಕೂ ಕುತ್ತು ತಂದೊಡ್ಡಿದೆ. ನಾಗೇಶ್ ಕಾವೂರು, V4 News 24/7 ಮಂಗಳೂರು.